ನಮಸ್ಕಾರ. ವೆಲ್ಕಮ್ ಟು ಬಲೆ ತುಳು ಕಲ್ಪುಗ ಆನ್ಲೈನ್ ಲರ್ನಿಂಗ್ ಸೀರೀಸ್. ವಾಟ್ಸಪ್, ಫೇಸ್ಬುಕ್, நம்மக்கரல்.com, ಬುಕ್ಕ ಯೂಟ್ಯೂಬ್ ಚಾನೆಲ್ಡು ನಮ್ಮ ತುಳು ಕಲ್ಪುಗ ಹೇಳ್ದ ದುಂಬು ಕೆಲವು ಜನ ನಮ್ಮ ನೆನಪನ್ಪುಗ ನಂಗೆ ಹೆಚ್ಚಿನ ಸಪೋರ್ಟ್ ಕೊರ್ನಾಗಲು ಒಂಜಿ ಲಕ್ಷ್ಮೀಶ್ವರಾವ್ ಫ್ಯಾಕ್ಟ್ ಇನ್ ಹೇಳ್ದ ಬುಕ್ಕ ನ್ಯೂ ಸಿಗ್ಮಾ ಮೋಟಾರ್ಸ್ ದೊಡ್ಕಲ್ಸಂದ್ರ ಚಂದ್ರಮೋಹನ್, ಸುಪ್ರಮೋ ಇಂಡಸ್ಟ್ರೀಸ್, ಪರಿವಾರ್ ಹೋಟೆಲ್ಸ್ ಜಯನಗರ 4th ಬ್ಲಾಕ್ ನಿಯರ್ ಕೂಲ್ ಜಾಯಿಂಟ್. ಓಕೆ, ಸುಪ್ರಮೋ ಇಂಡಸ್ಟ್ರೀಸ್, ಪ್ರಸನ್ನ ಭಟ್. ಓಕೆ, ಹೇಳ್ದ ಬುಕ್ಕ ನಮ್ಮ ಕನ್ನಡ ಬರುತ್ತೆ ಆಡ್ಕೊಂಬೋದು. ಅಲ್ಪ ಚಾಪ್ಟರ್ಸ್ 3 ಎನ್ಕ್ವೈರ್ಡ್ ಚಾಪ್ಟರ್ 2. ಓಕೆ, ವಾಟ್ ಆರ್ ದ ಕ್ವಶನ್ಸ್? ಕ್ವಶನ್ ಪಂಡ ಪ್ರಶ್ನೆ. ವಾಟ್ ಅಂದರೆ ಏನು? ಕ್ವಶನ್ ಪೂರ ಎಂಚಿನ ವಾಟ್ ಎಂಚಿನ ದಾಯ್ದ, ದಾಯ್ತ ಅಥವಾ ದಾದ ಕ್ವಶನ್ಸ್ ಬರ್ಪಣ ಹೇಳಿದವರ ಕ್ವಶನ್ಸ್ ಪೂರ ಎಲ್ಲ, ಪೂರ ಅಂದರೆ ಎಲ್ಲ, ಆಲ್ ಕ್ವಶನ್ಸ್ ಎಂಚಿನ, ಪ್ರಶ್ನೆಲು ಎಂಚಿನ. ವೈ ಡಿಡ್ ಯು ಕಮ್? ಕಮ್ ಅಂದರೆ ಬಲ, ಬರ್ಪುಣ. ಹಿಯರ್ ಇಟ್ ಈಸ್ ಪಾಸ್ಟ್ ಟೆನ್ಸ್ ಆರ್ ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ವೈ ಡಿಡ್ ಯು ಕಮ್? ವೈ ಯಾಕೆ? ಈ ದಾಯೆ ಬತ್ತ. ವೈ ಡಿಡ್ ಯು ಕಮ್? ಯು ಈ. ವೈ ಡಿಡ್ ಯು ಕಮ್? ಈ ದಾಯೆ ಬತ್ತ. ವೈ ಡಿಡ್ ಯು ಕೇಮ್? ಈ ದಾಯೆ ಬತ್ತಿತ್ತ. ಫಾಸ್ಟ್ ಟೆನ್ಸ್ ಬತ್ತ, ಬತ್ತಿತ್ತ. ಫ್ಯೂಚರ್ಡ್ ಬರ್ಪ. ಓಕೆ, ಯು ಇದ ಬದಲು ನೀನು ಹಾಕಿದರೆ ಯು, ವಿ, ನಾವು, ನಮ್ಮ. ಐ ಅಂದರೆ ಹಿ, ಅವಳಂದರೆ ಆಳ್. ವೈ ಡಿಡ್ ಯು ಶಿ ಕೇಮ್? ಆಳ್. ವೈ ಡಿಡ್ ವಿ ಕೇಮ್? ನಮ್ಮ ದಾಯಿ ಬತ್ತ. ಓಕೆ, ಹೌ ಡಿಡ್ ಯು ಕಮ್? ಎಂಚ, ಹೌ ಎಂಚ. ಈ ಎಂಚ ಬತ್ತ. ಬಸ್ಟ್ ಬತ್ತನ, ಟ್ರೈನ್ಡ್ ಬತ್ತನ, ನಡತೋಂದು ಬತ್ತನ. ಎಂಚ. ಹೌ ಅಂದರೆ ಎಂಚ. ಹೌ ಡಿಡ್ ಯು ರೈಟ್? ಎಂಚ ಈ ಬರೆಯ. ರೈಟ್ ಬರೆಯುವುದು. ಹೌ ಮಚ್ ಡಿಸ್ಟೆನ್ಸ್ ಟು ಗೋ? ಹೌ ಮಚ್ ಏತ್, ಎಷ್ಟು, ಏತ್. ಡಿಸ್ಟೆನ್ಸ್ ಟು ಗೋ ದೂರ ಪೋವರ, ಉಂಡು, ಎಟ್. ಗೋ ಅಂದರೆ ಇನ್ನು ಆಗಬೇಕಷ್ಟಲ್ಲ. ಸೊ ನಾನ ಏತು ದೂರ ಉಂಡು ಪೋವರ.
ಹೌ ಮಚ್ ಏತ್ ನನ್ನ ಏತ್ ದೂರ ಉಂಡು ಪೋವರ ಟು ಗೋ ಪೋವರ ಟು ಕಮ್ ಬರಿಯರ. ಓಕೆ, ಹೌ ವಾಸ್ ದ ಜರ್ನಿ ಪ್ರಯಾಣ ಎಂಚ ಇತ್ತುಂಡು ಪ್ರಯಾಣ ಎಂಚ ಇತ್ತುಂಡು. ಹೌ ಎಂಚ, ವಾಸ್ ಅಂದರೆ ಅದು ಪಾಸ್ಟ್ ಅಂತ, ಎಂಚ ಇತ್ತುಂಡು ಫ್ಯೂಚರ್ಗೆ ಎಂಚ ಇಪ್ಪು. ಓಕೆ, ವಿಚ್ ವೇ ಡಿಡ್ ಯು ಕಮ್ ವಿಚ್ ವೇ ಅಂದರೆ ಯಾವ ದಾರಿ, ವಾಸಾದಿಡ್ ಬತ್ತ ವಿಚ್ ವೇ ವಾಸಾದಿ ವಾಸಾದಿಡೆ ಬತ್ತ. ವಾ ಅಂದರೆ ವಿಚ್, ವಾ ಮಾರ್ಗುಡ್ ಬತ್ತ ವಾಸಾದಿಡೆ ಬತ್ತ. ಈ ವಾಸಾದಿಡೆ ಬತ್ತ. ವಿಚ್ ಇಸ್ ಯುವರ್ ಫೇವರೇಟ್ ಕಲರ್ ನಿನ್ನ ಫೇವರೇಟ್ ಕಲ್ಲರ್ ಹೂವು. ವಾ ಅಂದರೆ ವಿಚ್ ಅಂತ ಹೇಳಿದ ಹೂವು. ಹೂವು ನಿನ್ನ ಫೇವರೇಟ್ ಕಲ್ಲರ್, ಕಲರ್ ಬಣ್ಣ ರಂಗ್. ಓಕೆ, ವೇರ್ ಡಿಡ್ ಯು ಕಮ್ ಫ್ರಮ್ ವೇರ್ ಡಿಡ್ ಯು ಕಮ್ ಫ್ರಮ್ ಈ ಒಲ್ಪರ್ದು ಬರೊಂದುಲ್ಲ. ಈ ಒಲ್ಪರ್ದು ಬರೊಂದು ಉಲ್ಲ. ವೇರ್ ಡಿಡ್ ಯು ಫ್ರಮ್ ವೇರ್ ಅಂದರೆ ಎಲ್ಲಿಂದ, ಒಲ್ಪರ್ದು ಒಲ್ಪರ್ದು ಈ ಬರೊಂದುಲ್ಲ. ಹೂಮ್ ಶುಡ್ ಐ ಕಾಂಟ್ಯಾಕ್ಟ್ ಹೂಮ್ ಏರೆನು ಏರೆನೇನು ಸಂಪರ್ಕ ಮಲ್ಪೊಡು. ವಿಲ್ ಯು ಕಮ್ ವಿತ್ ಮೀ ವಿಲ್ ಯು ಕಮ್ ವಿತ್ ಮೀ ಈ ಎನ್ನೊಟ್ಟಿಗೆ ಬರ್ಪನಾ. ವಿಲ್ ಯು ಬರ್ಪನಾ ಈ ಬರ್ಪನಾ. ವಿಲ್ ಯು ಕಮ್ ಬರ್ಪನಾ. ವಿತ್ ಮೀ ಎನ್ನ ಒಟ್ಟಿಗೆ ಎನ್ನ ಒಟ್ಟು ಎನ್ನ ಒಟ್ಟಿಗೆ ಈ ಬರ್ಪನಾ. ಐ ಶಾಲ್ ಕಮ್ ವಿತ್ ಯು ಯಾನ್ ನಿನ್ನೊಟ್ಟಿಗೆ ಬರ್ಪೆ. ಐ ಶಾಲ್ ಕಮ್ ವಿತ್ ಯು ಯಾನ್ ನಿನ್ನೊಟ್ಟಿಗೆ ಬರ್ಪೆ. ಡಿಡ್ ಯು ಹ್ಯಾವ್ ಯುವರ್ ಲಂಚ್ ಡಿಡ್ ಯು ಹ್ಯಾವ್ ಯುವರ್ ಲಂಚ್ ನಿನ್ನ ಒನಸು ಆತುಂಡಾ ನಿನ್ನ ಒನಸು ಆತುಂಡಾ. ಹೌ ಆರ್ ಯು ಇದು ಹಳೆ ಪಾಠದಲ್ಲಿ ಬಂದಿದೆ. ಹೌ ಆರ್ ಯು ಹೌ ಆರ್ ಯು ಹೌ ಎಂಚ ಆರ್ ಯು ಈ ಎಂಚ ಉಲ್ಲ. ಆರ್ ಅಂದರೆ ಪ್ರೆಸೆಂಟ್ ಟೆನ್ಸ್, ದಿಸ್ ಇಸ್ ದ ಪ್ರೆಸೆಂಟ್ ಟೆನ್ಸ್. ಹೌ ಆರ್ ಯು ಈ ಎಂಚ ಉಲ್ಲ. ಇನ್ ಪಾಸ್ಟ್ ಟೆನ್ಸ್ ಹೌ ವಾಸ್ ಯು ಈ ಎಂಚ ಇತ್ತ. ಈ ಎಂಚ ಇಪ್ಪ ಫ್ಯೂಚರ್. ಇನ್ ಫ್ಯೂಚರ್ ಈ ಎಂಚ ಇಪ್ಪ ಇಪ್ಪ ಉಲ್ಲ ಇತ್ತ. ಇತ್ತ is past tense, ulla is present tense in the question form. Okay, I am fine ಯಾನ್ ಹುಷಾರುಲ್ಲೆ. ಹೌ ಆರ್ ಯು ಈ ಎಂಚ ಉಲ್ಲ ಯಾನ್ ಹುಷಾರುಲ್ಲೆ. ಯಾನ್ ಸೌಖ್ಯ ಉಲ್ಲೆ ಯಾನ್ ಖುಷಿಟ್ಟು ಉಲ್ಲೆ. ಆರ್ ಯು ಬ್ಯುಸಿ ಈ ಬ್ಯುಸಿ ಉಲ್ಲನ. ಆರ್ ಯು ಬ್ಯುಸಿ ಬ್ಯುಸಿ ಅಂದರೆ ಪುರ್ಸೊತ್ ಪುರ್ಸೊತ್ತುಳ್ಳನ. ನಿಕ್ಕು ಪುರ್ಸೊತ್ತುಂಡ ಮೀನ್ ಇಟ್ಸ್ ನಾಟ್ ಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ಲೈಕ್ ಬ್ಯುಸಿ. ಯಾನ್ ಬ್ಯುಸಿ ಉಲ್ಲೆ ದಿಸ್ ಇಂಗ್ಲೀಷ್ ವರ್ಡ್. ಓಕೆ, ನಿಕ್ಕು ಪುರ್ಸೊತ್ತುಂಡ. ಆರ್ ಯು ಫ್ರೀ ಅಂತ ಹೇಳ್ತಾರಲ್ಲ, ಆರ್ ಯು ಫ್ರೀ ದ ಸಿಮಿಲರ್ ವೇ ನಿಕ್ಕು ಪುರ್ಸೊತ್ತುಂಡ. ಓಕೆ, ಹೌ ಆರ್ ಯು ಎಂಚ ಉಲ್ಲರು. ಐ ಆಮ್ ಫೈನ್. ಹೌ ಆರ್ ಯು
Okay, so in this question, what, why, how much, how did, how was, which way, which, where, from, how are you, I am, are you. These are the keyword to learn. Okay, ಇದೊಂದ್ಸಲ ತಿಳ್ಕೊಂಡ್ರೆ ಎಲ್ಲ ಬರುತ್ತೆ ಮಾಡ್ತಾರೆ. ಟೇಕ್ ಮೈ ವಾಟ್ಸಪ್ ನಂಬರ್ 9945031391 9945031391. Okay, thank you. Happy learning.